ಹರೇ ಶ್ರೀನಿವಾಸ. ನೋಡಿ ನಿನ್ನೆ ಶ್ರೀಕೃಷ್ಣ ಅಲಂಕಾರ ನಾನು ಕಟ್ಟಿದ 2-3 ಎಳೆಯ ಹಾರನ ಹಾಕ್ಕೊಂಡಿದ್ದಾನೆ ನಮ್ಮ ಕೃಷ್ಣ. ನೋಡ್ಬೋದು ನೀವಿಲ್ಲಿ, ಖುಷಿಯಾಗತ್ತೆ. ಆನಂತರ ಇವತ್ತು ಮೇಯ್ನ್ ಟಾಪಿಕ್, ನನ್ನ ಅಪ್ಪಂದು ಸಹಸ್ರ ಚಂದ್ರ ದರ್ಶನ ಶಾಂತಿ. ಅಂದರೆ 81-82 ವರ್ಷ ವಯಸ್ಸಿಗೆ ಆಗುತ್ತೆ. ಇದು ಹಳೆಯ ಆಲ್ಬಮಲ್ಲಿರುವಂಥ ಫೋಟೋಗಳು. ಆ ಕೆಲವು ಫೋಟೋಸನ್ನೆಲ್ಲ ನೋಡ್ಕೊಂಡು ಬರೋಣ. ನೋಡು, ಮುಂಚಿನಾವತ್ತು ಕಲಶ ಸ್ಥಾಪನೆ ಅಂತ ಮಾಡ್ತಾರೆ, ಅದರದ್ದು ಸ್ವಲ್ಪ ವೀಡಿಯೋ ನೋಡ್ಕೋತಾ ಬರೋಣ. ಮಂತ್ರಪೂರ್ವಕವಾಗಿ ಮಾಡ್ತಾರೆ. ನೋಡ್ಬೋದು. ಆನಂತರ ಧನ್ವಂತರಿ ಹೋಮ, ಸಹಸ್ರ ಚಂದ್ರದರ್ಶನ ಹೋಮ, ಗಣ ಹೋಮ, ಆನಂತರ ನವಗ್ರಹ ಶಾಂತಿ, ಇದೆಲ್ಲ ನಡೆಯುತ್ತೆ ಅಲ್ಲಿ. ನೋಡ್ಬೋದು ಈ ಮಂಡಲಗಳೆಲ್ಲ ಎಷ್ಟು ಅದ್ಭುತವಾಗಿರುತ್ತೆ. ಕುಂಡಗಳನ್ನೆಲ್ಲ ತಯಾರಿ ಮಾಡಿರ್ತಾರೆ, ಅದನ್ನೆಲ್ಲ ನೀವು ನೋಡಬಹುದು. ಇದೆಲ್ಲ ಇದು ಧನ್ವಂತರಿ ಹೋಮ ಅದರದ್ದೆಲ್ಲ. ಆನಂತರ ಇದು ಗಣ ಹೋಮ. ಹಣ ಕೊಂಚ ಚಂಡಿಯಾನ ಅಂತ ಮಾರ್ರೆ ಆತಾ. ಇದು ನಮ್ಮ ಅಣ್ಣ. ಮುಂಚಿನ ಆವತ್ತಿನ ಅಡಿಗೆ ತಯಾರಿಗಳನ್ನೆಲ್ಲ ನೀವು ನೋಡ್ಕೋತಾ ಬಂದ್ರಿ. ಇದು ಮಾರನೇ ದಿವಸದ್ದು ರೆಕಾರ್ಡಿಂಗ್ ನೋಡ್ಬೋದು. ಅಮ್ಮ ಅಪ್ಪ ಇಲ್ಲಿ ಕಾಣ್ತಾ ಇದ್ದೀರ ನೀವು. ಆನಂತರ ಹೋಮಕ್ಕೆಲ್ಲ ಕೂತ್ಕೊಂಡಿದ್ರು. ಆನಂತರ ಚಿತ್ರಾಪುರ ಸ್ವಾಮಿಗಳು ಬಂದಿದ್ದರು. ಅವ್ರದ್ದು ಆ ಫೋಟೋಸು ಎಲ್ಲ ನೋಡ್ಕೋತಾ ಬರೋಣ ಒಂದೊಂದಾಗಿ. ಅಡುಗೆ ತಯಾರಿಯೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ಹಳ್ಳಿ ಮನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಪ್ರಿಪರೇಷನ್ ಎಲ್ಲ ತುಂಬ ಕಷ್ಟಪಟ್ಟು ಒದ್ದಾಡಿ ನನ್ನ ತಮ್ಮನ ಹೆಂಡತಿ ಎಲ್ಲ ನೋಡ್ಬೋದು. ನನ್ನ ಅಮ್ಮನ ಫೋಟೋ ನೋಡಿ. ಅಮ್ಮನಿಗೆ 76 ವರ್ಷ, ಅಪ್ಪನಿಗೆ 84 ವರ್ಷ. ನೋಡ್ಬೋದು ನೀವು ಇಲ್ಲಿ. ಎಲ್ಲ ಹೋಮಗಳೆಲ್ಲ ಆಗಬೇಕಿದ್ರೆ ಅಲ್ಲಿ ತುಂಬ ಹೊಗೆ ಇರುತ್ತೆ, ಅಷ್ಟು ನೀಟಾಗಿ ಫೋಟೋ ಬರಲ್ಲ. ನೋಡಿ ಇಲ್ಲಿ ತಿಂಡಿ ತಿಂತಾ ಇದ್ದಾರೆ ಎಲ್ಲರೂ ಬೆಳಗ್ಗೆ. ಹಳ್ಳಿ ಮನೆಯಿಂದ ನಮ್ಮದು ಪಕ್ಕಾ ಕುದುರೆಮುಖ ಅಭಯಾರಣ್ಯದಲ್ಲಿ ಬರುವಂಥದ್ದು. ಇನ್ನೂ ಅಲ್ಲಿ ಕರೆಂಟು ಬಂದಿಲ್ಲ, ಡಾಮರ್ ರೋಡು ಆಗಿಲ್ಲ ಅಂಥ ಊರು. ನಾನು ತುಂಬ ಸಲ ಹಳೆ ವೀಡಿಯೋಗಳಲ್ಲೆಲ್ಲ ಹೇಳ್ತಾ ಬಂದಿದ್ದೀನಿ. ನಮಗೂ ಒಂದು ನೆನಪಾಗಿರುತ್ತೆ, ಅದಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನೆಲ್ಲ ಹಾಕಿದ್ದು. ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಆನಂತರ ಚಿತ್ರಾಪುರ ಮಠದಲ್ಲಿ ಬೇಸಿಗೆ ಶಿಬಿರ ನಡೆದಿತ್ತು. ಆ ಶಿಬಿರದ ಮಕ್ಕಳು ಒಂದು 50 ಜನ ಎಲ್ಲ ಬಂದಿದ್ದರು. ಅದಕ್ಕೆ ತುಂಬ ಅದ್ಧೂರಿಯಾಗಿ ಅಲ್ಲಿ ನಡೆಯಿತು ಈ ಪ್ರೋಗ್ರಾಮ್ಗಳೆಲ್ಲ. ಚಿತ್ರಾಪುರ ಸ್ವಾಮಿಗಳು ಬಂದರು ಅಂತಂದರೆ ನಮಗೆಲ್ಲ ಒಂಥರ ಖುಷಿನೇ. ಸ್ವಾಮಿಗಳು ಇದ್ದಲ್ಲೆಲ್ಲ ನಮ್ಮದೆಲ್ಲ ಪ್ರೋಗ್ರಾಮ್ ಚೆನ್ನಾಗಾಗುತ್ತೆ ಅಂತೇಳಿ ನಮಗೆ ನಂಬಿಕೆ. ನೋಡ್ಬೋದು ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗ ಅಲ್ಲಿ. ನಮ್ಮ RSS ಅವರು ಕೂಡ ಬಂದಿದ್ದು ನೀವು ಕಾಣ್ಬೋದು. ನನ್ನ ರಿಲೇಟಿವ್ಸ್ ಎಲ್ಲ ಒಬ್ಬೊಬ್ಬರೇ ಬರ್ತಾಯಿದ್ರು. ಕೆಲವು ನಾನು ಎಲ್ಲನೂ ಫೋಟೋಸ್ ಹಾಕಿಲ್ಲ, ಕೆಲವು ನಾನು ಡಿಲೀಟ್ ಮಾಡಿದ್ದೀನಿ. ಅಲ್ಲಿ ಪೂಜೆಗೆ ಎಲ್ಲ ನೋಡ್ಬೋದು. ಅಮ್ಮನ ಜೊತೆ ಸ್ನ್ಯಾಪ್ಸ್ ಎಲ್ಲ ತೊಗೊಂಡು ಬಂದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಸಂಧಿ ಶಾಂತಿಗಳೆಲ್ಲ ಮಾಡೋದ್ರಿಂದ ಮುಂಬರುವಂತಹ ಈ ಆರೋಗ್ಯಕ್ಕೆ ಬರುವಂತಹ ಈ ಪ್ರಾಬ್ಲಮ್ಗಳನ್ನೆಲ್ಲ ನಾವು ಸಾಲ್ವ್ ಮಾಡ್ಕೋಬೋದು. ಯಾವತ್ತು ಇದನ್ನೆಲ್ಲ ನಾವು ಸಂಧಿಗಳನ್ನೆಲ್ಲ ಮಾಡಲ್ಲ ಆವತ್ತು ತುಂಬಾ ಪ್ರಾಬ್ಲಮ್ಮೇ ಆಗುತ್ತೆ ಅವರಿಗೆಲ್ಲ. ನಾನು ತುಂಬ ಕಡೆ ನೋಡಿದ್ದೀನಿ ಸಂಧಿ ಶಾಂತಿಗಳೆಲ್ಲ ತುಂಬ ಇಂಪಾರ್ಟೆಂಟು. ನೋಡಿದ್ದು ಧನ್ವಂತರಿ ಹೋಮ, ಇದು ಎಲ್ಲ ಆಹುತಿ ಎಷ್ಟು ನೀಟಾಗಿ. ಅದಕ್ಕೆ ಏನು ಗೊತ್ತಾ ಮೇನ್ ಬೇಕು, ಅಮೃತ ಬಳ್ಳಿ ಕಡ್ಡಿಗಳು ಮೇನ್ ಬೇಕಾಗಿರುವಂಥದ್ದು. ಎಲ್ಲರೂ ನೋಡ್ಕೋತಾ ಬನ್ನಿ. ಒಂದು ಕಡೆಯಿಂದ ಗಣಹೋಮ, ಇದು ಗಣಹೋಮದ್ದು ಇಲ್ಲ, ಇದು ಸಹಸ್ರ ಚಂದ್ರ ದರ್ಶನ ಹೋಮದ್ದು. ಆನಂತರ ಬಾಗಿನ ಕೊಡುವಂಥದ್ದು, ದಂಪತಿ ಪೂಜೆ ಇರುವಂಥದ್ದು ಎಲ್ಲನೂ ನೋಡ್ಕೋತಾ ಬನ್ನಿ. ಆನಂತರ ಸ್ವಾಮಿಗಳದ್ದು ಸಂಸ್ಥಾನ ಪೂಜೆ ಕೂಡ ನಾನು ಶಾರ್ಟ್ಸಲ್ಲಿಯೂ ಹಾಕಿದ್ದೀನಿ, ಇದರಲ್ಲಿಯೂ ಸ್ವಲ್ಪ ಹಾಕಿದ್ದೀನಿ.
ಶಾರ್ಟ್ಸ್ ನೋಡಿದವರು ಇದು ಒಂದ್ಸಲ ನೋಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲನೂ ನೋಡ್ಕೋತಾ ಬನ್ನಿ. ಪೂರ್ಣಾಹುತಿ ಮಂಗಳಾರತಿ ನಡೀತಾ ಉಂಟು. ನಾನು ವಿಡಿಯೋ ಮಾಡಲಿಕ್ಕೆಲ್ಲ ಹೋಗಲಿಲ್ಲ. ಈ ಹೋಮದ ಹೊಗೆಯೆಲ್ಲ ಆರೋಗ್ಯವನ್ನು ವೃದ್ಧಿಸುವಲ್ಲಿ ತುಂಬ ನಮಗೆ ಹೆಲ್ಪ್ ಆಗುತ್ತೆ. ನಮ್ಮ ಫೋಟೋಗ್ರಾಫರಲ್ಲಿ ನೋಡಿದಿರುತ್ತಾರೆ ನೀವು. ನನ್ನ ಅಣ್ಣ ಮತ್ತು ಗಂಡ ಮತ್ತು ಮಗ ನೀವು ಕಾಣ್ಬೋದು. ತಮ್ಮನ ಮಗ ಇದು, ಅವನ ಅಜ್ಜಿ. ನೋಡಿ ಹೋಮಗಳ ಹತ್ರ ಕೆಲವು ಸ್ನ್ಯಾಪ್ಸ್ ಎಲ್ಲ ಹಾಕ್ತಾ ಬಂದಿದೆ. ಜಾಸ್ತಿ ಎಲ್ಲ ಹಾಕಲಿಕ್ಕೆ ಹೋಗಲಿಲ್ಲ. ನಮಗೂ ಅಲ್ಲಿ ಓಡಾಟ ಬಂದವ್ರ ಹತ್ರ ಮಾತುಕತೆ ಎಲ್ಲ ಇರುತ್ತೆ ತಾನೇ. ಈ 60, 65 ವರ್ಷ, 70, 75, 81 ಈ ಥರ ಎಲ್ಲ ಶಾಂತಿ ಮಾಡ್ತಾ ಲಾಸ್ಟ್ ಟೈಮ್ ಭೀಮರತಿ ಶಾಂತಿ ಮಾಡಿದ ಫೋಟೋಸ್ ಎಲ್ಲ ಹಾಕಿದ್ದೀನಿ, ಹಳೆಯ ವೀಡಿಯೋಗಳೆಲ್ಲ ನೋಡ್ಬೋದು. ನವಗ್ರಹ ಪೂರ್ವಕವಾದ ಶಾಂತಿಯುವ ನವಗ್ರಹ ಮಂಡಲ ಧಾರ್ಮಿಕವಾಗಿ ನವಗ್ರಹ ದೇವತೆಗಳ ನಾವ ಯಥಾಗತ್ಯ ಪೂಜಾದಿ ಸರ್ಕಾರ ಅಂಚನೆ 3 ಸ್ವಸ್ತಿಗ ಮತ್ತು ಆ ವಿಷ್ಣು ದೇವರಿಗೆ ಚಕ್ರಾಬ್ಜ ಸ್ವಸ್ತಿಗ ಮತ್ತು ಪ್ರತಿಷ್ಠಾಪನ ಪೂಜಾದಿ ಸರ್ಕಾರ ಯಥಾಗತ್ಯ ಜಪಾದಿ ಸತ್ಕರ್ಮ ತಗೊಳ್ಳಿ ಅಂತ 108 ಬಗೆ 108 ಸಂಖ್ಯೆಯಲ್ಲಿ ನಟಮಿಂದ ಪರಮಾನ ಆದ್ಯ ಅಲ್ಲಿ ದೇವತಾ ಪ್ರಾರ್ಥನೆಗಳನ್ನ ನೋಡ್ಬೋದು. ಈಗ ಕಲಶಾಭಿಷೇಕ ನಡೆಯುತ್ತೆ. ನಾನು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿಲ್ಲ ಅದರದ್ದು. ಹಿಂದಿನ ಅವತ್ತು ರಾತ್ರಿ ಕಲಶ ಸ್ಥಾಪನೆ ಮಾಡಿದರೆ ಮಾರನೇ ದಿವಸ ಅದರಲ್ಲಿ ಅಭಿಷೇಕನ ಮಾಡ್ತಾರೆ. ಚಿತ್ರಾಪುರ ಶ್ರೀಗಳಿದು ವಿದ್ಯೇಶ ತೀರ್ಥರು ಅಂತ, ಅವರು ಬಂದಿದ್ದರು. ಸಂಸ್ಥಾನ ಪೂಜೆ ಎಲ್ಲ ಆಗಿತ್ತು. ನನ್ನ ಅಮ್ಮ ಮದುಮಗಳ ಥರ ಕಾಣ್ತಾ ಇದ್ದಾರೆ, ಹೌದಾ ಅಲ್ವಾ? ನೋಡಿ ಈಗ ಸಂಸ್ಥಾನ ಪೂಜೆ ಫಸ್ಟ್ ಇದು ಬಂದ್ರಷ್ಟೇ ಸ್ವಾಮೀಜಿ ನೋಡ್ಬೋದು. ಈಗ ಅಭಿಷೇಕ ಎಲ್ಲ ನಡೆಯುತ್ತೆ. ನೋಡಿ ಇದು ಅವರ ಗಂಡ ಹೆಂಡತಿನ ಅಂದರೆ ಅಪ್ಪ ಅಮ್ಮನ ಮದುಮಗಳ ಥರ ಅಲಂಕಾರ ಮಾಡಿರುವಂಥದ್ದು. ಇದು ದಂಪತಿ ಪೂಜೆ. ನನ್ನ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಅವರಿಗೆ ಕೊಟ್ಟಿದ್ದಾರೆ, ನೋಡ್ಬೋದು. ಆನಂತರ ಎಲ್ಲನೂ ಅಲ್ಲಿ ನೋಡ್ತಾ ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮದುವೆ ಶಾಸ್ತ್ರ ಥರನೇ ಮಾಡ್ತಾರೆ, ನೋಡ್ಬೋದು. ನಮ್ಮ ದೊಡ್ಡಪ್ಪ ಒಬ್ಬರು ಪೇಟ ಗೀಟ ಎಲ್ಲ ತಂದು ಕೊಟ್ಟಿದ್ರು, ಅದರಿಂದ ಆ ಪ್ರೊಸೀಜರ್ನ ಮಾಡಿದ್ದೀವಿ. ಇದೊಂದು ರೇರ್ ಫ್ಲವರ್, ನನಗೆ ಹೆಸರು ಗೊತ್ತಿಲ್ಲ, ದೊಡ್ಡಪ್ಪ ತಂದಿರುವಂಥದ್ದು ನೋಡ್ಬೋದು ನೀವಿಲ್ಲಿ.
द्वारघटदानवजनं सर्वं च वैष्णे सत्यासमेतप्रथमिन्दिरेषु ದೇಶವಾಗಿ ಪರಂಪರೆಯಲ್ಲಿ ಆರಾಧಿಸಲ್ಪಡುವಂತಹ ವರದೇಂದ್ರ ತೀರ್ಥಂಕರಾಕ್ಷ ಲಕ್ಷ್ಮೀ ನರಸಿಂಹದೇವರು ಉಗ್ರವನ್ನೇ ಮಹಾವಿಷ್ಣು ಗಲಂದಂ ಸರ್ವದಾಮಗಂ ಸಿಂಹಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಹಾಗೆ ವಿಶೇಷವಾಗಿ ಪರಂಪರೆಯಲ್ಲಿ ಆರಾಧಿಸಲ್ಪಡುವಂತಹ ಹಯಗ್ರೀವದೇವರು ಒಂದೇ ವಿಶೇಷವಾಗಿ ಪರಂಪರೆಯಲ್ಲಿ ಆರಾಧಿಸಲ್ಪಡುವಂತಹ ಶ್ರೀ ಬಾಲರಾಮಚಂದ್ರ ದೇವರು ರಾಮೇಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪೂಜೆ ನೋಡ್ಕೊಂಡು ಬಂದ್ರೆ ತಾನೆ. ಇದು ಸಂಸ್ಥಾನದ ದೇವರು ನೋಡಿ. ಇದು ಹಳದಂಗಡಿಯ ಅರಸರು. ನಮ್ಮನೆಗೆ ಹತ್ತಿರ ಆಗುತ್ತೆ ಅವ್ರದ್ದು. ನಾವು ಗ್ರೂಪ್ ಫೋಟೋ ಎಲ್ಲ ತೆಕ್ಕೊಂಡ್ವಿ. ಹಿರಿಯರ ಆರಾಧನೆ ಅಂದರೆ ಈ ಥರ ನಾವು ಶಾಂತಿಗಳನ್ನೆಲ್ಲ ಮಾಡಿಸೋದ್ರಿಂದ ಮನೆಯ ಮಕ್ಕಳಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಾವು ಮದುವೆ ನೋಡಿರೋದಿಲ್ಲ, ಈ ಮುಖಾಂತರ ನಾವು ಅವರ ಮದುವೆ ನೋಡ್ತೀವಿ. ತುಂಬಾ ಅದ್ಭುತವಾಗಿ ಬರುತ್ತೆ. ಎಷ್ಟೋ ಜನರಿಗೆ ಇದರಿಂದ ಒಳ್ಳೆಯದೇ ಆಗಿದೆ, ನೋಡ್ಬೋದು. ಈಗ ಕನಕಾಭಿಷೇಕ ಮಾಡ್ತಾ ಇದ್ದಾರೆ, ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಗೊತ್ತಾ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೇನೆ ನಿಮಗೆ. ಥ್ಯಾಂಕ್ ಯು ಒನ್ಸ್ ಅಗೇನ್.